ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಸಮರವೀರ ಕೆದಂಬಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮದ ಕುರಿತು ಕೆದಂಬಡಿ ರಾಮಯ್ಯ ಗೌಡ ಸ್ಮಾರಕ ಉಸ್ತುವಾರಿ ಸಮಿತಿ ಮಂಗಳೂರು ವತಿಯಿಂದ ಪೂರ್ವಭಾವಿ ಸಭೆ ಬುಧವಾರ ತೆಂಕಿಲ ಒಕ್ಕಲಿಗ ಗೌಡ ಸಮುದಾಯ ಭವನದಲ್ಲಿ ನಡೆಯಿತು. ಸಭೆಯನ್ನುದ್ದೇಶಿಸಿ ಮಾಜಿ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ ಮಾತನಾಡಿ, ಸಮಾಜಕ್ಕೆ ನೂರಾರು ಸಂಸ್ಕೃತಿಯನ್ನು ನೀಡಿರುವ ಗೌಡ ಸಮುದಾಯ ಮತ್ತೊಂದು ಐತಿಹಾಸಿಕ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಳ್ಳಲಿದ್ದು, 1837ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿರುವ ಕೆದಂಬಡಿ ರಾಮಯ್ಯ ಗೌಡರ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಮೂಡಿಬರಲಿದೆ. ಇದೊಂದು ರಾಜಕೀಯ ಲೇಪನ ಕಾರ್ಯಕ್ರಮವಾಗದೆ ಇತರ ಸಮಾಜದವರನ್ನು ಸೇರಿಸಿಕೊಂಡು ತನ್ನ ಸಮಾಜದ ನೇತೃತ್ವದಲ್ಲಿ ಸರ್ಕಾರದ ದೇಶದ ಕಾರ್ಯಕ್ರಮವಾಗಲಿದೆ. ಈ ನಿಟ್ಟಿನಲ್ಲಿ ಸಮಾಜದಲ್ಲಿ ಭಾವನಾತ್ಮಕ ಸಂಬಂಧಗಳನ್ನು ಸಮಾಜದಲ್ಲಿ ಬಿತ್ತುವ ಕೆಲಸ ಆಗಬೇಕು. ಪರೋಕ್ಷವಾಗಿ ಸಮಾಜ ಕ್ರೆಡಿಟ್ ಪಡೆಯುವ ಕೆಲಸ ಮಾಡಬೇಕು. ಅಯೋಧ್ಯೆ ನಿರ್ಮಾಣಕ್ಕೆ ಹೇಗೆ ಇಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ, ಹಾಗೆ ಈ ಕಾರ್ಯಕ್ರಮಕ್ಕೆ ತನ್ನ ಕೊಡುಗೆ ಇರಬೇಕು ಎಂಬ ಭಾವನೆ ಬೆಳೆಸಿಕೊಳ್ಳಬೇಕು ಎಂದ ಅವರು, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಲಿದಾನ ಮಾಡಿದವರ ಕುರಿತು ವಿಚಾರಗಳು ಹೊರಬಂದಿಲ್ಲ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಅದ್ಭುತ ಕಲಶ ಕಂಚಿನ ಪ್ರತಿಮೆ ಅನಾವರಣಗೊಳ್ಳಲಿದೆ ಎಂದು ಹೇಳಿದರು. ಬೆಳಗಿನ ಹೊತ್ತು ತುಮಕೂರಲ್ಲಿ ಇದ್ದು ಮಧ್ಯಾಹ್ನ ಹೊತ್ತು ಹಾಸನದಲ್ಲಿ ಕಾರ್ಯಕ್ರಮ ಮುಗಿಸಿ ಈ ಹೊತ್ತಲ್ಲಿ ನಮ್ಮನ್ನು ಸೇರಿಕೊಂಡಿದ್ದಾರೆ. ಇವರನ್ನ ಡಿ.ವಿ. ಸದಾನಂದ ಗೌಡರು ಮತ್ತು ಸಂಜೀವ ಮಠಾಧರ್ ಅವರು ಎಲ್ಲರ ಪರವಾಗಿ ಗೌರವವನ್ನು ನೀಡಬೇಕು ಅಂತ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಯವರಿಗೆ ಎಲ್ಲರ ಪರವಾಗಿ ಗೌರವವನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮುಂದಕ್ಕೆ ಸಂಜೀವ ಮಠಾಧರ್ ಅವರು ಈಗಾಗಲೇ ಉಲ್ಲೇಖ ಆಗಿದೆ. ಅವರ ಬಗ್ಗೆ ಅವರು ಕಾರ್ಯಕ್ರಮದ ಬಗ್ಗೆ ಮಾತುಗಳನ್ನು ಆಡಬೇಕು ಅಂತ ಈ ಮೂಲಕ ವಿನಂತಿ. 1957 ಅಂತ ಹೇಳಿ ಇವತ್ತೆಲ್ಲ ನಮ್ಮ ಇದರಲ್ಲಿ 1857 ನಮ್ಮ ಹಿಸ್ಟ್ರಿಗಳಲ್ಲಿ ಎಲ್ಲ ಬಂದಿರುವುದು ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆದ 1857. ಆದರೆ 1837ರಲ್ಲಿ ಬ್ರಿಟಿಷರ ವಿರುದ್ಧ ಅದು ಕೂಡ ವಿಶೇಷವಾಗಿ ಈ ಭಾಗದಲ್ಲಿ ತುಳು ಅರೆಗನ್ನಡ ಮಾತಾಡುವಂತ ಈ ಗೌಡ ಸಮುದಾಯ ಇದು ಇಲ್ಲಿಂದ ಕೊಡಗಿಗೆ ಹೋಗಿ ಕೂಡ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸುವಂತ ನಾವು ಬೇರೆ ಬೇರೆ ಕಡೆಯಿಂದ ಬಂದವರಿಗೆ ಇಲ್ಲಿ ಬಂದು ಬೇರೆ ಕಡೆ ಹೋದವರು. ಗುಡ್ಡೆಮನೆ ಅಪ್ಪಯ್ಯರ ಗೌಡರ ನೇತೃತ್ವದಲ್ಲಿ ಅಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು, ಕೇವಲ ಅವರು ಮಾತ್ರ ಅಂತ ನಾನು ಹೇಳುವುದಿಲ್ಲ, ಇಲ್ಲಿ ಕೆಳಮಾಡಿ ರಾಮಯ್ಯ ಗೌಡರು ಎಲ್ಲ ಶಾಶ್ವತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ನಾಡು ಸದಾಶಿವರಾಯರನ್ನು ಹೇಗೆ ನಾವು ಸ್ಮರಿಸ್ತೇವೋ ಅದೇ ರೀತಿಯಲ್ಲಿ ಕೆದಂಬಡಿ ರಾಮಯ್ಯ ಗೌಡರನ್ನು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಇವತ್ತಿನ ಪೀಳಿಗೆ ಸ್ಮರಿಸಬೇಕು ಅಂತೇಳಿ ಇವತ್ತು ನಮ್ಮ ಕಿರಣ್ ಗುಡ್ಲೆಗುತ್ತು ಅವರ ತಂಡ, ಡಿ.ವಿ. ಸದಾನಂದ ಗೌಡರು, ನಮ್ಮ ಸ್ವಾಮೀಜಿಯವರು ಬಹಳಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ. ಕಿರಣ್ ಗುಡ್ಲೆಗುತ್ತು ಅವರು ಬೆಂಗಳೂರಿಗೆ ಕೂಡ ಬಂದಿದ್ರು, ನನ್ನಲ್ಲಿಗೆ ಬಂದಿದ್ರು, ಎಲ್ಎಚ್ಗೆ ಬಂದಿದ್ರು. ಸರ್ಕಾರದ ಜೊತೆಯಲ್ಲಿ ಏನಾದರೂ ಹರಳಿಸಿದ್ರೆ ಅದನ್ನು ಸರಿ ಮಾಡಬೇಕು ಅಂತ ಇವತ್ತು ಸರ್ಕಾರ ಪೂರ್ತಿ ಸಹಕಾರವನ್ನು ಕೊಟ್ಟು ಮೊನ್ನೆ ಶಿಲಾನ್ಯಾಸ ಮಾಡುವಂತ ಕೆಲಸವನ್ನು ಕೂಡ ಮಾಡಿದೆ. ಬಹಳಷ್ಟು ಜನ ಬಂದಿದ್ರು ಇದಕ್ಕೆ ಕಾರ್ಯಕ್ರಮಕ್ಕೆ. ಬಂದಾಗ ಅಲ್ಲಿಯ ಶಾಸಕರು, ನಮ್ಮ ಮಹಾನಗರ ಪಾಲಿಕೆಯ ಮಹಾಪೌರರೆಲ್ಲೇ ಇದ್ರು. ಎಲ್ಲ ನಿಮ್ಮವರಿದ್ದಾರೆ, ನಮ್ಮ ಮಂಗಳೂರಿನ ಜನ ಸ್ವಲ್ಪ ಕಡಿಮೆ ಉಂಟು ಅಂತೇಳಿ. ಹೌದು ಅಂತೇಳಿ ನೀವು ಮರೆತು ಬಿಟ್ಟಿದ್ದೀರಿ, ನಾವು ನೆರಪುವಂತ ಸಂಗತಿಯನ್ನು ಮಾಡಿದ್ದೀವಿ ಅಂತೇಳಿ. ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಮಹಾಚೈತನ್ಯಕ್ಕೆ ನಮಸ್ಕಾರಗಳು ಸಲ್ಲಿಸುತ್ತಾ, ಇಂದು ಕೆದಂಬಡಿ ರಾಮಯ್ಯ ಗೌಡರ ಸ್ಮಾರಕ ಇದರ ಒಂದು ಉದ್ಘಾಟನಾ ಸಮಾರಂಭದ ಪೂರ್ವಭಾವಿ ಸಭೆಯ ಮೇಲಿರ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಡಿ.ವಿ. ಸದಾನಂದ ಗೌಡರು, ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠದವರು, ನಮ್ಮ ಎಲ್ಲ ಸಮಾಜದ ಬಾಂಧವರು, ಎಲ್ಲ ತಾಲೂಕು ಸಮಿತಿಗಳ ಎಲ್ಲ ಸಮಾಜ ಬಾಂಧವರು, ಇದೊಂದು ಅವಿಸ್ಮರಣೀಯವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮಕ್ಕೆ ನಾವು